ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇದು ನಮ್ಮ ಮನೆಯಲ್ಲಿರುವಂತಹ ಜಾಜಿ ಹೂವಿನ ಬಳ್ಳಿ. ಇದರಲ್ಲಿ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಮಂತಲ್ಲಿ. ಆದರೆ ಬಳ್ಳಿ ಜಾಸ್ತಿ ಹಬ್ಬಿದೆ, ಆದರೆ ಮೊಗ್ಗು ಮಾತ್ರ ತುಂಬಾನೇ ಕಮ್ಮಿ. ಗಿಡದಲ್ಲಿ ಹೂ ಜಾಸ್ತಿ ಬಿಡ್ಬೇಕಂದ್ರೆ ಏನಾದರೂ ಟಿಪ್ಸ್ ಇದ್ರೆ ಹೇಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸಿಗಡಿ ಅಂದರೆ ಫ್ರಾನ್ಸ್ ಪುಳಿ ಮುಂಚಿ ಮಾಡುವ. ಬನ್ನಿ, ತವದಲ್ಲಿ ಒಂದು 10 ಉದ್ದ ಮೆಣಸು, ಒಂದು 4 ಗಿಡ್ಡ ಮೆಣಸು ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಫ್ರೈ ಮಾಡುವ. ಅದು ಫ್ರೈ ಆಗಲಿ ಸ್ವಲ್ಪ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಮೆಣಸು, ಹಾಕಿ ಸ್ವಲ್ಪ ಫ್ರೈ ಮಾಡುವ. ಆಮೇಲೆ ಮಿಕ್ಸಿ ಜಾರಿಗೆ 4 ಬೆಳ್ಳುಳ್ಳಿ, 1 ಪೀಸ್ ಶುಂಠಿ ಮತ್ತು ಸ್ವಲ್ಪ ಹುಳಿ ಮತ್ತು ಫ್ರೈ ಮಾಡಿರುವಂತಹ 8 ಬೀನ್ಸ್ ಹಾಕಿ ಗ್ರೈಂಡ್ ಮಾಡುವ, ನುಣ್ಣಗೆ ಪೇಸ್ಟ್ ಮಾಡಿಕೊಂಡಾಗ. ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಮಾಡುವ. ಇಲ್ಲಿ ಫ್ರಾನ್ಸಿಗೆ ಸ್ವಲ್ಪ ಅರಶಿನ, ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷ ಇಟ್ಟಿದ್ದೇನೆ ನಾನು. ಈಗ ಇದನ್ನು ಈ ತವದಲ್ಲಿ ಫ್ರೈ ಮಾಡಿ ತೆಗೆಯುವ. ಕೊರಡವ ಸ್ವಲ್ಪ ಫ್ರೈ ಆಗಲಿ. ಮತ್ತೆ ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದಿಡುವ. ಇಷ್ಟಾದ್ರೆ ಸಾಕು ಫ್ರೆಂಡ್ಸ್, ಇದನ್ನು ತೆಗೆಯುವ. ನೋಡಿ ತೆಗೀತಾ ಇದ್ದಾರೆ. ಈಗ ಇದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕುವ, ಸ್ವಲ್ಪ ಆಯಿಲ್ ಹಾಕುವ. ಎಣ್ಣೆ ತುಪ್ಪ ಬಿಸಿ ಆದ ನಂತರ ಒಂದು 3ರಿಂದ 4 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಆಯಿಲ್ಗೆ ಹಾಕಿ, ಆಮೇಲೆ ಇದಕ್ಕೊಂದು 3ರಿಂದ 4 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಬೇಕು. ಅದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಆಯಿಲಲ್ಲಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ರುಬ್ಬಿರುವಂಥ ನಾವು ಪೇಸ್ಟ್ ಇದೆಯಲ್ಲ, ಅದನ್ನು ಕೂಡ ಹಾಕಬೇಕು. ಸಾರಿ ಫ್ರೆಂಡ್ಸ್, ಒಂದು ಕ್ಲಿಪ್ ಕಟ್ ಆಗಿದೆ. ನಾನು ರುಬ್ಬಿರುವಂಥ ಮಸಾಲ ಹಾಕುವಾಗ ಅದರ ಜೊತೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಲಿ. ನಂತರ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಪ್ರಾನ್ಸನ್ನು ಹಾಕೊಳ್ಳುವ. ಈ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪ್ರಾನ್ಸನ್ನು ಹಾಕೊಳ್ಳುವ. ಪ್ರಾನ್ಸ್ ಎಲ್ಲ ಸರಿ ಮಿಕ್ಸ್ ಆಗಲಿ ಈ ಪೇಸ್ಟಲ್ಲಿ. ಇದು ರೆಡಿ ಆಯಿತು ಫ್ರೆಂಡ್ಸ್. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಫ್ರಾನ್ಸ್ ಪುಳಿ ಮುಂಚಿ ರೆಡಿ ಟು ಈಟ್. ನನ್ನ ಮಗ ಟೇಸ್ಟ್ ಮಾಡ್ತಿದ್ದಾನೆ. ಹೇಗಾಗಿದೆ? ಸೂಪರಾ? ಖಾರ ಆಗಿದೆಯಾ? ಉಪ್ಪು ಸರಿ ಇದೆಯಾ? ನೋಡಿ, ನನ್ನ ಮಗ ಬೆಣ್ಣೆ ತೆಗಿತಿದ್ದಾನೆ. ಅವನಿಗೆ ಈ ಕೆಲಸ ಅಂದರೆ ತುಂಬ ಇಷ್ಟ. ನೋಡಿ,
ನಿಂಗೆ ಇಷ್ಟನಾ ಈ ಕೆಲಸ ಅಂದ್ರೆ? ಹೌದು. ಯಾಕೆ ಇಷ್ಟ? ಯಾಕಂದ್ರೆ ಹೀಗೆ ಮಾಡೋದು ನಂಗೆ ಇಷ್ಟ. ಇಷ್ಟನಾ? ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.